ಒಂದ್ ಕಡೆ JR ಲೋಬೋ ಅವರಿಗೆ ಅಧಿಕಾರ ಇಲ್ಲ. 100ಕ್ಕೆ 100 ಸುಳ್ಳು. JR ಲೋಬೋ ಅಧಿಕಾರ ಇದ್ದಾಗ ಎಲ್ಲರೂ ಅವ್ರ ಜೊತೆ ಬರ್ತಾ ಇದ್ರು, ಅಧಿಕಾರ ಇಲ್ಲದಾಗ ಯಾರು ಕ್ಯಾರೇ ಮಾಡ್ತಾ ಇಲ್ಲ. ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಆಕ್ಸಿಡೆಂಟ್. JR ಲೋಬೋ ಅನ್ನುವಂಥವರು ಭ್ರಷ್ಟ ರಾಜಕಾರಣಿ. JR ಲೋಬೋ ಅಂತಲ್ಲ, ನಮ್ಮ ಪಕ್ಷವೇ ಆ ರೀತಿ. ಯಕ್ಷ ಪ್ರಶ್ನೆ, JR ಲೋಬೋ ಅನ್ನುವಂತ ನಾಯಕ ಏನ್ ತಪ್ಪು ಮಾಡಿದ್ರು ಹುಡುಕ್ತಾ ಇದ್ದೀನಿ. ಯಾತಕ್ಕೋಸ್ಕರ ಜನರು ತಮ್ಮ ಕೈ ಬಿಟ್ರು? ಯಾಕಂದ್ರೆ ಜನರದ್ದು ಚಪಲನೆ ಆಗಿದೆ. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಸೋಲಿಕ್ಕೆ ದೊಡ್ಡ ಕಾರಣ ಅಂತ ಹೇಳಿದ್ರೆ EVM ಮೆಷಿನ್ ಅನ್ನುವಂತಹ ಮಾತುಗಳು. 100% ನೋಡೋದು. ಕರಾವಳಿ ಭಾಗ ಅಂತ ಹೇಳುವಾಗ ಧರ್ಮ ರಾಜಕಾರಣ ಬರುತ್ತೆ ಅನ್ನುವಂತಹ ಮಾತುಗಳು ತಮ್ಮಲ್ಲೂ ಕೂಡ ಬಂತ. ಅದರಿಂದ ಹೊಸ್ತೇನಿಲ್ಲ, ಇದು ಸಮಾಜದ ರೀತಿ ನೀತಿ ರೂಢಿಗಳು. JR ಲೋಬೋ ಅವರಿಗಿದ್ದಂತ ಕೃಪಕಟಾಕ್ಷ ಮುಗ್ದೋಯ್ತು. ಪುರಾಣದಲ್ಲಿ ಸೀತೆಯನ್ನು ಕೂಡ ಬಿಡ್ಲಿಲ್ಲ. ಧರ್ಮದ ಓಲೈಕೆ ಮಾಡ್ತಾ ಇದ್ರ. ಲೈಟ್ ಹೌಸ್ ಹಿಲ್ ರೋಡ್ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಬಂಟ ಸಮುದಾಯದವರು ನನ್ನ ಮೇಲೆ ಎತ್ತಿ ಕಟ್ಟಿದ್ರಲ್ಲ, ಇವತ್ತು ಇದೇ ಬಿಜೆಪಿಯವರು ನಮ್ಮ ವಿಜಯ ಬ್ಯಾಂಕ್ ಅನ್ನು ಮಾರಿಬಿಟ್ರಲ್ಲ. JR ಲೋಬೋ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ತಮ್ಮ ಪಕ್ಷದಿಂದಲೇ ನಡೀತಾ ಇದೆ. ಇನ್ನೊಬ್ರು ಯಾಕೆ ಮಾಡ್ತಾ, ಅವರ ವಿಚಾರಗಳು ನಮಗೆ ಯಾಕೆ? ಬಿಜೆಪಿ ಕೋಮು ಗಲಭೆಗಳು, ಕೋಮುವಾದಿಗಳನ್ನು ಬೆಳೆಸಲಿಕ್ಕೆ ಇಷ್ಟ ಇರುವಂತ ಪಕ್ಷ. ಹೇಳಿದ ಹಾಗೆ ಅವರು ನಡೆಯುವಂತ ವ್ಯಕ್ತಿ ಅಲ್ಲ. ಯಾರನ್ನು ಎಲ್ಲೋ ಒಂದು ಸಾಯಿಸ್ತಾರೆ, ಯಾರೋ ಅದಕ್ಕೆ ಒಂದು ಬಣ್ಣ ಕಟ್ತಾರೆ. ರಾಜಕಾರಣಕ್ಕೆ ಅನ್ಫಿಟ್ ಈ ವ್ಯಕ್ತಿ ಅನ್ನುವಂತಹ ಮಾತು. ಹಣ ಎಷ್ಟು ಬಗಳ್ತದೋ ಬಗಳ್ಳಿ. ವೀಕ್ಷಿಸಿ ನೇರ ಮಾತು ಶನಿವಾರ ರಾತ್ರಿ 7 ಗಂಟೆಗೆ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ 24x7 ನಲ್ಲಿ ಫೇಸ್ಬುಕ್ನಲ್ಲೂ ಲಭ್ಯ.